ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಆಶಾ ಕಾರ್ಯಕರ್ತರ ಬೇಡಿಕೆಗೆ ಮಣಿದ ರಾಜ್ಯ ಸರ್ಕಾರ ಮಾಸಿಕ ಪ್ರೋತ್ಸಾಹಧನವನ್ನು 10,000 ಕೊಡುವುದಾಗಿ ಘೋಷಣೆ ಮಾಡಿತ್ತು. ಆದರೆ ಈವರೆಗೂ ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಪ್ರೋತ್ಸಾಹ ಧನ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಎಂದು ಮಂಗಳೂರಿನ ಆಶಾ ಕಾರ್ಯಕರ್ತೆಯರು ಅಳಲು ತೋಡಿಕೊಂಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಬೃಹತ್ ಪ್ರತಿಭಟನೆಗೆ ಹಲವು ಮಂದಿ ಆಶಾ ಕಾರ್ಯಕರ್ತರು ಜಮಾಯಿಸಿ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ನಡೆಸಿದರು. ರಾಜ್ಯ ಸರ್ಕಾರ ವಿಪಕ್ಷಗಳ ಟೀಕೆಗೆ ತುತ್ತಾಗಿ ಮುಜುಗರವನ್ನು ತಪ್ಪಿಸಿಕೊಳ್ಳಲು ಆಶಾ ಕಾರ್ಯಕರ್ತರ ಪ್ರತಿಭಟನೆಗೆ ಮಣಿದು ಮಾಸಿಕ ಪ್ರೋತ್ಸಾಹಧನವನ್ನು 10,000ಕ್ಕೆ ಏರಿಸಿ ಆಶಾ ಕಾರ್ಯಕರ್ತರ ಪ್ರತಿಭಟನೆ ಹಿಂಪಡೆಯುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಯಿತು. ಆದರೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ 1,000 ಹೆಚ್ಚಳಕ್ಕೆ ಮಾತ್ರ ಅಂಕಿತ ಹಾಕಿತ್ತು. ರಾಜ್ಯ ಸರ್ಕಾರದ ಈ ನೀತಿಯನ್ನು ಖಂಡಿಸಿ ಮಂಗಳೂರಿನ ಎಐಯುಟಿಯುಸಿ ಆಶಾ ಕಾರ್ಯಕರ್ತರು ಈ ಕುರಿತು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯ ಹಾದಿಯನ್ನು ಹಿಡಿಯುವ ಎಚ್ಚರಿಕೆ ನೀಡಿದರು. ಈ ಕುರಿತು ಎಐಯುಟಿಯುಸಿನ ಜಿಲ್ಲಾಧ್ಯಕ್ಷರಾದ ಗಾಯತ್ರಿ ವಿ ಶೆಟ್ಟಿ ಮಾತನಾಡಿ, ರಾಜ್ಯ ಸರ್ಕಾರ ಮಾತು ತಪ್ಪಿದೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಧರಣಿಗೆ ಮಣಿದು ರಾಜ್ಯ ಸರ್ಕಾರ 10,000 ಪ್ರೋತ್ಸಾಹ ಧನವನ್ನು ಹೆಚ್ಚಳ ಮಾಡುವ ಭರವಸೆಯನ್ನು ನೀಡಿ ಮೋಸ ಮಾಡಿದೆ ಎಂದರು. ನಮಗೆ ಅಂದರೆ ರಾಜ್ಯ ಸರ್ಕಾರ ಕೊಟ್ಟ ಮಾತಿಗೆ ನಮಗೆ ತಪ್ಪಿದೆ. ನಮಗೆ 10,000 ಮಾಡ್ತೇನೆ ಅಂತ ಹೇಳಿ ನಮ್ಮನ್ನು ನಾವು ಫ್ರೀಡಂ ಪಾರ್ಕಲ್ಲಿ ಸತತವಾಗಿ ಹೋರಾಟ ಮಾಡಿದಾಗ ನಮಗೆ ಅವರು ಭರವಸೆ ಕೊಟ್ಟರು, 10,000 ಮಾಡ್ತೇನೆ, ನೀವು ಸ್ಟ್ರೈಕನ್ನು ಹಿಂದೆ ತೆಗೆದುಕೊಳ್ಳಿ ಅಂತ ಹೇಳಿದರು. ಅವರ ಮಾತಿನ ಮೇಲೆ ನಾವು ಮುಖ್ಯಮಂತ್ರಿಯವರ ಮಾತಿನ ಮೇಲೆ ನಾವು ಸ್ಟ್ರೈಕನ್ನು ಹಿಂದೆ ತೆಗೆದುಕೊಂಡೆವು. ಆದರೆ ಅವರು ಈಗ ನಮಗೆ ರಾಜ್ಯ ಸರ್ಕಾರ ನಮಗೆ ಮೋಸ ಅಂತಲೇ ಹೇಳ್ಬೋದು. ಇದನ್ನು ನಾವು ಎಂತ ಹೇಳಲಿಕ್ಕೆ ಆಗೋದಿಲ್ಲ, ಮೋಸ ಅಂತಲೇ ಹೇಳ್ಬೋದು. ಈಗ ನಮಗೆ ಬಿಸಿಲಲ್ಲಿ ಇಷ್ಟು ಅಡ್ಡಾಡ್ಕೊಂಡು ನಾವು ಕೆಲಸ ಮಾಡುವಾಗ ನಮಗೆ 10,000 ಕೊಡಲಿಕ್ಕೆ ಇವರು ಹೀಗೆ ಮಾಡ್ತಾ ಇದ್ದಾರೆ. ಯಾಕೆ ಇದು ಈ ಥರ ಮಾಡೋದು ಸರ್? ಆಶಾ ಕಾರ್ಯಕರ್ತೆ ಅಂದರೆ ನಮಗೆ ಅಷ್ಟು ಕೆಲಸ ಉಂಟು. ನಮಗೀಗ 10,000 ಈಗ 10,000 ಅವರು ಘೋಷಣೆ ಮಾಡಿದ ಮೇಲೆ ಆಗ 10,000 ಕೊಡಬೇಕಲ್ವಾ? ಮೊನ್ನೆ ಬಜೆಟಲ್ಲಿ ಅವರು 1,000 ಅಂತ ಹೇಳಿದರು. ಅದು 1,000 ಏನಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಮಂಗಳೂರು ತಾಲೂಕು ಅಧ್ಯಕ್ಷೆ ಲತಾ ಮಾತನಾಡಿ, ಈಗಿನ ಬೆಲೆ ಏರಿಕೆಯಲ್ಲಿ ಸಿಗುವಂತಹ ಪ್ರೋತ್ಸಾಹ ಧನ ಜೀವನ ಸಾಗಿಸಲು ಬಲು ಕಷ್ಟ. ಮಂಗಳೂರಿನ ತಾಪಮಾನಕ್ಕೆ ಕೆಲಸ ನಿರ್ವಹಿಸಲು ಕಷ್ಟವಾದರೂ ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಕರ್ತವ್ಯ ಸಲ್ಲಿಸಿರುವ ನಮಗೆ ರಾಜ್ಯ ಸರ್ಕಾರ ಸುಳ್ಳು ಭರವಸೆ ನೀಡಿ ಆಶಾ ಕಾರ್ಯಕರ್ತರನ್ನು ಕುಗ್ಗಿಸುವ ಕೆಲಸ ಮಾಡಿದೆ ಎಂದರು. ನಮಗೆ ಅಂದರೆ ಈ ಬೆಲೆ ಏರಿಕೆಯಲ್ಲಿ ನಮಗೆ ಸಿಗುವಂಥದ್ದು ನಮಗೆ ಸಿಗುವಂಥ 7,000 ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ. ಯಾಕಂದರೆ ಇಲ್ಲಿ ಮಂಗಳೂರಲ್ಲಿ ಯಾವ ರೀತಿ ಸಿಕೆ ಇದೆ ಅಂತ ಗೊತ್ತದು, ಯಾವ ರೀತಿ ವೆದರ್ ಇದೆ. ಅಷ್ಟು ಬೆಳಿಗ್ಗೆಯಿಂದ ನಾವು ಹೊರಟವರು ಸಂಜೆವೂ ಕೂಡ ಆಗ್ತದೆ ಮನೆ ತಲುಪಿದಾಗ ನಮಗೆ ನಾವು ಇಲ್ಲಿಂದ ಬೆಳಿಗ್ಗೆ ಸಾಧ್ಯವಾದರೆ ನಾವು ಟಿಫಿನ್ ಕೊಂಡು ಹೋಗ್ತೇವೆ. ಇಲ್ಲ ಅಂತ ಹೇಳಿ ಅದು ಕೂಡ ನಮ್ಮ ಮನೆ ಕೆಲಸ ಮುಗಿಸಿ ನಾವು ಮಕ್ಕಳನ್ನು ಶಾಲೆಗೆ ಕಳಿಸಿ ನಮ್ಮ ಗಂಡಂದಿರು ಅವರನ್ನು ಕೆಲಸಕ್ಕೆ ಕಳಿಸಿ ಆಮೇಲೆ ನಾವು ಹೋಗಬೇಕು. ಕೆಲಸಕ್ಕೆ ಹೋದಾಗ ನಮಗೆ ಬೆಳಿಗ್ಗೆಯಿಂದ ನಾವು ಫೀಲ್ಡಿಗೆ ಹೋಗುವಾಗ ನಮಗೆ ಕೂಡ ಪ್ರತಿ ಮನೆಗೆ ಹೋಗುವಾಗ ಎಲ್ಲರೂ ಸಿಗುವುದಿಲ್ಲ ನಮಗೆ. ಯಾಕಂದರೆ ಆ ಒಂದು ಮನೆಗೆ ಹೋಗುವಾಗ ಈಗಿನ ಕಾಲದಲ್ಲಿ ಎಲ್ಲರೂ ಪ್ರತಿಯೊಬ್ಬ ಮನೆಯ ಮಹಿಳೆಯರು ಕೆಲಸಕ್ಕೆ ಹೋಗ್ತಾರೆ. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.